ವಿವಿ ಸಾಗರ ಅಣೆಕಟ್ಟು ಪ್ರದೇಶದಲ್ಲಿ ಬೇಸಿಗೆ ಹಂಗಾಮಿನ ಕೃಷಿ ಬೆಳೆಗೆ ಅವಶ್ಯಕವಿರುವುದರಿಂದ ನೀರು ಹರಿಸಲು ಚಿತ್ರದುರ್ಗ ಜಿಲ್ಲಾಧಿಕಾರಿ ಆದೇಶ ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಫೆಬ್ರವರಿ 4ರಂದು ವಿವಿ ಸಾಗರದ ಅಣೆಕಟ್ಟು ಪ್ರದೇಶಗಳಿಗೆ ಇಂದು ಹರಿಸಲಿದ್ದಾರೆ. ಆದರೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ವಿವಿ ನಾಲವನ್ನು ಅಚ್ಚುಕಟ್ಟುಗೊಳಿಸದೆ ಪ್ಲಾಸ್ಟಿಕ್, ಗಾಜು, ಕಸಕಡ್ಡಿ ತುಂಬಿರುವಂತಹ ನಾಲಕ್ಕೆ ನೀರು ಹರಿಸಲು ಸಿದ್ಧತೆ ಮಾಡಿದ್ದಾರೆ ಎಂದು ಇಲ್ಲಿನ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿರಿಯೂರು ತಾಲೂಕಿನ ವಿವಿ ಸಾಗರದ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೇಸಿಗೆ ಹಂಗಾಮಿನ ಕೃಷಿ ಬೆಳೆಗೆ ಅವಶ್ಯಕತೆವಿರುವ ಹಿನ್ನೆಲೆಯಲ್ಲಿ ಫೆಬ್ರವರಿ 4ರಂದು ಇಂದು ನೀರು ಹರಿಸಲು ಆದೇಶಿಸಿದೆ. ಹಿರಿಯೂರು ತಾಲೂಕಿನ ವಿವಿ ಸಾಗರದ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೇಸಿಗೆ ಹಂಗಾಮಿನ ಕೃಷಿ ಬೆಳೆಗೆ ಅವಶ್ಯಕತೆ ಇರುವ ಹಿನ್ನೆಲೆಯಲ್ಲಿ ಫೆಬ್ರವರಿ 4ರಂದು ಇಂದು ನೀರು ಹರಿಸಲು ಆದೇಶಿಸಿದೆ. ಹಾಲಿ, ಶೇಂಗಾ, ಮೆಕ್ಕೆಜೋಳ ಮತ್ತು ಹತ್ತಿ ಹಾಗೂ ಅಡಿಕೆ, ತೆಂಗು ಸೇರಿದಂತೆ ವಿವಿಧ ತೋಟಗಾರಿಕೆ ಬೆಳೆಗಳಿಗೆ ನೀರಿನ ಅವಶ್ಯಕತೆ ಇದೆ. ಆದರೆ ತ್ಯಾಜ್ಯ ವಸ್ತುಗಳ ಹಾಗೂ ಪೈರುಗಳು ಬೆಳೆದಿರುವ ನಾಲೆಗಳ ಹೂಳು ತೆಗೆದು ಸ್ವಚ್ಛಗೊಳಿಸದೆ ನೀರು ಹರಿಸಲು ಮುಂದಾಗಿರುವುದು ಅವೈಜ್ಞಾನಿಕ. ಅಲ್ಲದೆ ಕೊನೆಯ ಭಾಗದವರೆಗೂ ನೀರು ಸರಾಗವಾಗಿ ಹೋಗುವುದು ಅನುಮಾನವಾಗಿದೆ ಎನ್ನುವ ಅಭಿಪ್ರಾಯಗಳು ಇದೀಗ ಕೇಳಿಬಂದಿದೆ. ತಂಗುದಾಣವಾಗಿರುವ ನಗರದ ಟಿಬಿ ವೃತ್ತದ ಹಾಗೂ ಹುಳಿಯಾರ ರಸ್ತೆಯ 2 ಕಡೆಗಳಲ್ಲಿ ಹಾದು ಹೋಗುವ ವಿವಿ ಸಾಗರದ ಎಡ ಹಾಗೂ ಬಲದಂಡೆ ನಾಲೆಗಳು ಕಸಕಡ್ಡಿಯ ರಾಶಿ, ಪ್ಲಾಸ್ಟಿಕ್, ಗಾಜು, ಬರೆ ಬಟ್ಟೆಗಳು, ಮನೆಯ ಚರಂಡಿ ನೀರು, ಗಾಜಿನ ಬಾಟಲು, ಬೇಡವಾದ ಎಲ್ಲಾ ರೀತಿಯ ವಸ್ತುಗಳು ಸೇರಿದಂತೆ ತ್ಯಾಜ್ಯ ವಸ್ತುಗಳಿಂದ ಕೂಡಿದೆ. ಕೊಳಚೆ ನೀರು ನಿಂತು ನಾಲೆಯುದ್ದಕ್ಕೂ ನಾಚಿ ಕಟ್ಟಿ ಹಂದಿಗಳು ಉರುಳಾಡುವಂತಹ ಕೊಳಚೆ ಪ್ರದೇಶವಾಗಿದೆ. ಅಲ್ಲಲ್ಲಿ ಎತ್ತರಕ್ಕೆ ಬೆಳೆದು ನಿಂತಿರುವ ಕಳೆ, ಪೈರು, ಗಿಡಗಂಟೆಗಳು, ಮುಳ್ಳಿನ ಗಿಡಗಳಿವೆ. ಇಂತಹ ವ್ಯವಸ್ಥೆಯಲ್ಲಿ ನಾಲೆ ಸ್ವಚ್ಛಗೊಳಿಸದೆ ನೀರು ಹರಿಸಿದರೆ ನಾಲೆಯಲ್ಲಿನ ಗಲೀಜೆಲ್ಲವೂ ಹೊಲಗಳಿಗೆ ಸೇರುತ್ತದೆ ಎಂದು ಜನರು ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಮ್ಯಾನ್ಯುವಲ್ ವರ್ಕರ್ ನೀಡಿದ್ದು ಕಳೆದ 2 ತಿಂಗಳಿಂದ 2 ನಾಲೆಯಲ್ಲಿ ಬೆಳೆದಿರುವ ಜಂಗಲ್ ಹಾಗೂ ಗಿಡಗಂಟೆ ತೆಗೆಸಲಾಗಿದೆ. ಆದರೆ ನಾಲೆ ಹೂಳು 2-3 ವರ್ಷಕ್ಕೊಮ್ಮೆ ಮಾತ್ರ ತೆಗೆಯುತ್ತೇವೆ, ಪ್ರತಿ ವರ್ಷದಂತೆ ಹೂಳು ತೆಗೆಯಲು ಅನುದಾನ ನೀಡುವುದಿಲ್ಲ. ಇದರಿಂದ ರೈತರ ಬೆಳೆಗಳಿಗೂ ಕೆಲವು ರೋಗಗಳು ತಗುಲುವ ಸಾಧ್ಯತೆ ಇದೆ. ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ನಾಲೆಯ ಮೂಲಕ ಅಚ್ಚುಕಟ್ಟು ಪ್ರದೇಶಗಳಿಗೆ ನೀರು ಹರಿಸುವ ಸಮಯದಲ್ಲಿ ನೀರಾವರಿ 2358 ನಾಲೆಯಲ್ಲಿ ಹೂಳು ತೆಗೆಸುವ ಕಾರ್ಯ ನಡೆಸಿದ್ದರೂ ಅದು ಕೇವಲ ನಾಮಕಾವಸ್ಥೆಗೆ ಮಾತ್ರ ಕೆಲಸ ಮಾಡಿತ್ತು ಎನ್ನಲಾಗಿದೆ. ನೀರು ಹರಿಸುವ ಕುರಿತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅಧಿಕಾರಿಗಳಿಗೆ ಹೇಳಿದ್ರೆ ನಾಲೆ ಸ್ವಚ್ಛಗೊಳಿಸಿ ನೀರು ಹರಿಸಬೇಕು, ಗಡಿ ಭಾಗದ ಪ್ರತಿಯೊಬ್ಬನ ಜಮೀನಿಗೂ ನೀರು ಹರಿಸಬೇಕು ಎಂದು ಅವರು ಕೂಡ ಎಲ್ಲ ಸಿದ್ಧತೆ ಮಾಡಿಕೊಂಡು ನೀರು ಹರಿಸುತ್ತೇವೆ ಎಂದಿದ್ದರು. ಆದರೆ ನಾಲೆಯಲ್ಲಿ ಹೂಳು ತೆಗೆದಿರುವುದು ಎಲ್ಲಿಯೂ ಕಂಡು ಬಂದಿಲ್ಲ. ಇದರಿಂದ ನೀರು ಪೋಲಾದರೆ ಅಧಿಕಾರಿಗಳೇ ಹೊಣೆಗಾರರು ಎಂಬುದಾಗಿ ತಾಲೂಕಿನ ರೈತರು ಸರ್ಕಾರದ ಮೇಲೆ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಹಿರಿಯೂರು ಶಾಸಕರಿಗೆ ಗಮನಕ್ಕೆ ತಂದಿದ್ದೀರಾ? ಹೇಳಿದೀವಿ, ಯಾರು ಬರ್ತಾ ಇಲ್ಲ. ಅಲ್ಲ, ಶಾಸಕರನ್ನ ಹೇಳ್ತಿದ್ದಾರೆ. ಹಿರಿಯೂರು ಶಾಸಕರು ಯಾರಿಗೆ ಕೊಟ್ಟಿದ್ರಿ? ಅಲ್ಲ, ಯಾರಿಗೆ ಕೊಟ್ಟಿದ್ರಿ? ಯಾರಿಗೆ ಕೊಟ್ಟಿದ್ರಿ ಕಂಪ್ಲೇಂಟು? ಸರ್ ಹಂಗಲ್ಲ ಸರ್, ಈಗ ಶಾಸಕರ ಗಮನಕ್ಕೆ ತಂದಿದ್ದೀರಾ? ಹೌದು ಸರ್, ಅಲ್ಲ 2-3 ಸತಿ ಅಲ್ಲ ಮಾಡಿದ್ರೆ ಫೋಟೆಲ್ಲ ತಗೊಂಡು ಎಲ್ಲ ಇದಾಗಿದೆ. ಆ ಹುಳುಗಳು ನೋಡಿ ಸರ್, ಆ ಹುಳುಗಳು ಹೆಂಗೆ ಮಿಲಿ 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 ಅಂತ ಒದ್ದಾಡ್ತಿದ್ದಾರೆ ಹುಳುಗಳು. ಪ್ರಪಂಚದಾಗ ಎಷ್ಟು ಹುಳುಗಳು ಇದಾವೆ ಎಲ್ಲ ಈ ಚಾನಲ್ ಒಳಗಿದ್ದಾವೆ. ಅಷ್ಟು ಗಲೀಜು ನೀರು ಇಲ್ಲಿ ಬಳ್ಕದೆ ಬಂಡಾಟ ಆಗ್ಬಿಟ್ಟಿದೆ. ಹೊರಗಡೆ ಬರೋಕ್ಕೆ ಭಯ ಆಗ್ಬಿಟ್ಟೈತಿ. ಒಳಗಡೆನೇ ಏನು ಮಾಡೋದು, ಒಳಗಡೆನೇ ಇರಬೇಕು, ಹೊರಗಡೆ ಬರೋಕ್ಕೆ ಒಂದು 12 ಗಂಟೆಯಿಂದ ಒಂದು 4 ಗಂಟೆವರೆಗೂ ಹೊರಗಡೆ ಹೆಂಗೋ ಕಾಲ ಹಾಕ್ಬೋದು. ಆಮೇಲೆ ಕಾಲ ಹಾಕೋಕ್ಕಾಗೋದಿಲ್ಲ ಈ ಇದರಲ್ಲಿ, ಈ ವಾಗ್ಲಾಗೆ, ಈ ಸೊಳ್ಳೆ ಕಾಟ್ದಾಗೆ. ಬಾಗ್ಲಂತೂ ಯಾವಾಗಲೂ ಹಾಕ್ಕೊಂಡೇ ಇರ್ತಿಲ್ಲ, ಅಷ್ಟು ಸೊಳ್ಳೆಗಳು. ಅಲ್ಲ, ಇದ್ರ ಬಗ್ಗೆ ಹಿರಿಯೂರು ತಾಲೂಕು ಶಾಸಕರಿಗೆ ತಿಳಿಸಿದ್ರಾ? ಹೇಳಿದೀವಿ, ಆದ್ರೆ ಅವರು ಶಾಸಕರು ಏನು ಹೇಳಿದ್ದಾರೆ? ಆಯ್ತು ನೋಡ್ತೀವಿ ಅಂತ ಶಾಸಕರು ಮೊದಲಾಗ ಮಾತಾಡೋದು ಹೋಗೋದು ಅಷ್ಟೇ, ಮರ್ತು ಬಿಡ್ತಾರೆ. ಯಾರು ಬರಲ್ಲ, ಗೊತ್ತಾಗ್ಬೇಕು. ಯಾಕಂದ್ರೆ ಅವ್ರು ಬೆಟ್ಟಿಗಿರ್ತಾರಲ್ಲ, ನಾವಿಲ್ಲಿ ಬಡವರು, ಊಟಕ್ಕೂ ಇರೋದಿಲ್ಲ, ಆಸ್ಪತ್ರೆಗೂ ದುಡ್ಡು ಇರ್ಬೇಕಾದ್ರೆ ಎಲ್ತಾರು ಬೇಕು ನಾವು. ಸುಮಾರು ಬಡವರೇ ಎಲ್ಲ ತಿನ್ನೋರು ಇಲ್ಲಿರೋದು, ಯಾರೂ ಏನು ಶ್ರೀಮಂತರಿಲ್ಲ. ಅವ್ರು ಚೆನ್ನಾಗಿರ್ತಾರಲ್ಲ, ನಮಗೆ ಇಲ್ಲಿ ಬರೋ ಯಾರು ನೋಡ್ತಾರೆ?
ಬಂದು ತಲೆ ಹಾಕ್ಬಿಡೋದು ಹೋಗ್ಬಿಡೋದು. ನೀವು ಒಂದೆರಡು ಹೋಗಿ ಮಾತಾಡಿದ್ರೆ ಒಳ್ಳೆ ಜೋರಾಗಿ ಏ ಬಂದ್ಬಿಡ್ತಾರೆ. ಇದು ಮಾಮೂಲಿ ಅಕ್ಕ ಇದ್ದಿದ್ದೆ ಅಣ್ಣ ಅಮ್ಮ ಅನ್ಕೊಂಡು ಬಂದ್ಬಿಡ್ತಾರೆ ಅವಾಗ. ಸ್ಲಮ್ ಏರಿಯಾ ಇದು ಮಾಮೂಲಿ ಇದ್ದಿದ್ದೆ ಇವ್ರದ್ದು ಗೋಳು ಅಂತಾರೆ, ಏನು ಮಾತಾಡೋದಿಲ್ಲ, ಏನು ಆಕ್ಷನ್ ತಗೊಳಲ್ಲ. ಈಗ ನೋಡ್ರಿ ನಮಗೆ ನೋಡಕ್ಕಾಗಲ್ಲ. ನಿಮ್ಗೆ ಕಣ್ಣಿಗೆ ಕಾಣ್ತತಲ್ರಿ ಸರ್ ನೋಡ್ರಿ. ಅಷ್ಟು ಗಲೀಜು ಅಂದ್ರೆ ಅಷ್ಟು ಗಲೀಜು. ಓಡಾಡ್ತಾ ಇದೀವಿ ನಾವೇ. ಟೈಫಾಯ್ಡು ಮಲೇರಿಯಾ ಆಸ್ಪತ್ರೆಗೆ ದುಡ್ಡು ಇಟ್ಟಿಟ್ಟು ಸಾಕಾಗ್ಬಿಟ್ಟಿದ್ದು, ಅಷ್ಟು ಬೇಜಾರಾಗ್ಬಿಟ್ಟಿದೆ. ಅವ್ರಲ್ಲ ಆಲೋಸತಿ ಕೊಟ್ಟಿದ್ರೆ ಕೊಟ್ಟೆ ಮಾಡ್ತದೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.